ಹಬ್ಬದ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ಎಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಎಲ್ಲೆಡೆಯೂ ಈಗ ದಸರಾದ ಸಂಭ್ರಮ ನಡೆಯುತ್ತಿದೆ. ಹೀಗಾಗಿ ಪುಣ್ಯಕ್ಷೇತ್ರಗಳಿಗೆ ತೆರಳುವ ಸಾರ್ವಜನಿಕರು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅನಾಹುತ ಆಗಬಹುದು. ಚಿತ್ರಾಪುರದ ನವರಾತ್ರಿ ವೇಳೆ ಜನಜಂಗುಳಿ ಸೇರುವ ಜಾಗದಲ್ಲಿ ಸರ ಕಳವು ಮಾಡಲು ಬಂದಿದ್ದ ಮಹಿಳೆಯರು 4 ಅನುಮಾನಾಸ್ಪದವಾಗಿ ತಿರುಗಾಡುತ್ತಿರುವುದು ಗಮನಕ್ಕೆ ಬಂದಿದೆ. ವಿಷಯ ತಿಳಿದು ಆಡಳಿತ ಮಂಡಳಿಯವರು ಸಿಸಿಟಿವಿ ಪರಿಶೀಲಿಸಿದಾಗ 4 ಮಹಿಳೆಯರನ್ನ ಕಳ್ಳರೆಂದು ಪತ್ತೆ ಹಚ್ಚಲಾಗಿದೆ. ಆದರೆ ಇವರನ್ನ ಸ್ಥಳೀಯರು ಹುಡುಕಾಡಲು ಮುಂದಾದಾಗ ಅವರು ನಾಪತ್ತೆಯಾಗಿದ್ದಾರೆ. ಮಹಿಳೆಯರು ದೇವಸ್ಥಾನದ ಆವರಣದಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದು ಇವರನ್ನ ಕಂಡಲ್ಲಿ ಆಡಳಿತ ಮಂಡಳಿಗೆ ಮಾಹಿತಿ ನೀಡುವಂತೆ ದೇವಸ್ಥಾನದ ಪ್ರಮುಖರು ವಿನಂತಿಸಿದ್ದಾರೆ. कर्ज रेडी कई प्लेट प्लेट